ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆ ಅವ್ಯವಹಾರ ಬಗ್ಗೆ ಇತ್ತೀಚೆಗೆ ಸುದ್ದಿಗೋಷ್ಠಿ ನಡೆಸಿ ಕೆಪಿಸಿಸಿ ವಕ್ತಾರ ಐವನ್ ಡಿಸೋಜಾ ಅವರು ಆರೋಪ ಮಾಡಿದ್ದು, ಅವರ ಆರೋಪಕ್ಕೆ ಬಿಜೆಪಿ ನಾಯಕರು ತಿರುಗೇಟು ನೀಡಿದ್ದಾರೆ. ಅವರು ನಗರದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಿಜೆಪಿ ಮುಖಂಡರಾದ ಸುಧೀರ್ ಕುಮಾರ್, ಪ್ರೇಮಾನಂದ ಶೆಟ್ಟಿ ಅವರು 2 ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಕೂಡ ಆಡಳಿತದಲ್ಲಿತ್ತು. ಕಾಂಗ್ರೆಸ್ ಸಚಿವರ ಕಾಲದಲ್ಲೇ ಯೋಜನೆ ಹಾಕಿಕೊಳ್ಳಲಾಗಿತ್ತು. ಕಾಂಗ್ರೆಸ್ ಹಿಂದಿನ ಶಾಸಕ ಸಚಿವರ ಬಗ್ಗೆಯೇ ಅವರಿಗೆ ಅನುಮಾನವಿದ್ದಿರಬೇಕು. ಎಸಿಬಿ ತನಿಖೆಗೆ ಒತ್ತಾಯಿಸಿದ್ದನ್ನ ನಾವು ಸ್ವಾಗತಿಸುತ್ತೇವೆ ಎಂದು ಅವರು ಪಿಡಬ್ಲ್ಯೂಡಿ ದರಪಟ್ಟಿಯಂತೆ ಕಾಮಗಾರಿ ಕೈಗೊಳ್ಳಲಾಗಿದೆ. ಅವ್ಯವಹಾರ ಆಗಿದ್ರೆ ಐವನ್ ಡಿಸೋಜಾ ಅವರು ಬಯಲಿಗೆಳೆಯಲಿ. 8 ವಾರ್ಡ್ಗಳಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿ ನಡೀತಾ ಇದೆ. ಇದೆಲ್ಲದರ ಪ್ರಕ್ರಿಯೆ ನಡೆದಿರುವುದು ಕಾಂಗ್ರೆಸ್ ಅವಧಿಯಲ್ಲಿ. ಬಿಜೆಪಿ ಆಡಳಿತದ ಅಭಿವೃದ್ಧಿ ಕಾಂಗ್ರೆಸ್ಗೆ ಸಹಿಸಲಾಗ್ತಾ ಇಲ್ಲ. ಅತ್ಯಂತ ಕ್ಷಿಪ್ರಗತಿಯ ಅಭಿವೃದ್ಧಿಯಲ್ಲಿ ಬಿಜೆಪಿ ತೊಡಗಿದೆ. ಇತ್ತೀಚೆಗೆ ಮಂಗಳೂರಿನಲ್ಲಿ ಸ್ಮಾರ್ಟ್ ಸಿಟಿ ಕೆಲಸ ವೇಗ ಪಡೆದಿದೆ. ಶಕ್ತಿನಗರ ನಿರ್ವಸಿತರ ಜಮೀನು ವಿಚಾರದಲ್ಲೂ ಕಾಂಗ್ರೆಸ್ ನಾಯಕರು ರಾಜಕೀಯ ಮಾಡ್ತಾ ಇದ್ದಾರೆ. ಚುನಾವಣೆ ಸಮಯದಲ್ಲಿ ನಿವೇಶನ ಪತ್ರ ನೀಡಿ ಮೋಸ ಮಾಡಿದ್ದಾರೆ. ಶೀಘ್ರವೇ ನಿರ್ವಸಿತರಿಗೆ ವಸತಿ ನಿರ್ಮಾಣ ಆರಂಭಿಸಲಿದ್ದೇವೆ. ತೆಂಕ ಎಡಪದವಿನಲ್ಲಿ ಈಗಾಗಲೇ ನಿವೇಶನ ಗೊತ್ತು ಮಾಡಲಾಗಿದೆ. ಹಂತ ಹಂತವಾಗಿ ಮನೆ ನಿರ್ಮಾಣ ನಡೆಯಲಿದೆ ಎಂದು ಹೇಳಿದರು. ಯೋಜನೆ ಜಾರಿಗೆ ಬಂದು ಸುಮಾರು 2.5 ವರ್ಷ ಕಳೆದೋಯಿತು. ಆ 2.5 ವರ್ಷದ ಹಿಂದೆ ಈ ಸ್ಮಾರ್ಟ್ ಸಿಟಿಯ ಬಹಳಷ್ಟು 60%ಕ್ಕಿಂತಲೂ ಹೆಚ್ಚಿನ ಎಸ್ಟಿಮೇಟ್ ಆಗಿರುವಂಥದ್ದು ಕಾಂಗ್ರೆಸ್ಸಿನ ಅವಧಿಯಲ್ಲಿ. ಎಡಿಬಿ ಏರಿಯಾವನ್ನು ಕೂಡ ಅವರ ಆಡಳಿತದ ಅವಧಿಯಲ್ಲಿಯೇ ನಿರ್ಧಾರ ಮಾಡಿರುವಂಥದ್ದು. ಐವನ್ ಡಿಸೋಜಾ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ, ನಿಮ್ಮ ಮಾಜಿ ಶಾಸಕರು ಇಲ್ಲದ್ರೆ ಮಂತ್ರಿಗಳ ಬಗ್ಗೆ ಬಹುಶಃ ನಿಮಗೆ ಅನುಮಾನ ಬಂದಿರಬೇಕು. ಈಗಾಗಲೇ ಸುಮಾರು 8 ವಾರ್ಡಲ್ಲಿ ಸ್ಮಾರ್ಟ್ ಸಿಟಿಯ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಆ 8 ವಾರ್ಡ್ ಕೂಡ ಬಹುಶಃ ಆ ಒಂದು ಏರಿಯಾ ಬೇಸ್ಡ್ ಡೆವಲಪ್ಮೆಂಟ್ ಅಂತ ಆ ಏರಿಯಾವನ್ನು ಆಯ್ಕೆ ಮಾಡಿರುವಂಥದ್ದು ನಿಮ್ಮ ಕಾಲಾವಧಿಯಲ್ಲಿ. ಎಲ್ಲವೂ ಕೂಡ ಪ್ರತಿಯೊಂದು ಕಾಮಗಾರಿಯ ಆ ಒಂದು ಸ್ಯಾಂಕ್ಷನ್ ಆಗಿರುವಂಥದ್ದು ನಿಮ್ಮ ಕಾಲಾವಧಿಯಲ್ಲಿ. ಈ ಹಿಂದೆನೂ ಕೂಡ ಕಾಂಗ್ರೆಸ್ಸಿನ ಕೆಲವೊಂದು ನಾಯಕರುಗಳು ಸ್ಮಾರ್ಟ್ ಸಿಟಿಯ ಬಗ್ಗೆ ಯಾಕೆ ಹೇಳ್ತಾ ಇದ್ದೇನೆ, ಈಗಾಗಲೇ ಸ್ಮಾರ್ಟ್ ಸಿಟಿಗೆ ಸಾಕಷ್ಟು ವೇಗವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಜಿಲ್ಲೆಯ ಸಂಸದರು, ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಅಥವಾ ನಮ್ಮ ಶಾಸಕರುಗಳು ನಿರಂತರವಾಗಿ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಅದೇ ರೀತಿ ಸಾಕಷ್ಟು ಕಾಮಗಾರಿಗಳು ಈಗ ಕಾಣ್ತಾ ಇದೆ. ಅಭಿವೃದ್ಧಿ ಕೆಲಸಗಳ ಪ್ರಗತಿ ಬಹಳ ಶೀಘ್ರಗತಿಯಲ್ಲಿ ಕೆಲವೊಂದು ಕಾಮಗಾರಿಗಳು ನಡೀತಾ ಇದೆ. ಇದನ್ನು ಈ ಒಂದು ಕೆಲಸವನ್ನು ನೋಡಿ ಏನು ಕಾಂಗ್ರೆಸ್ನವರು ಇಲ್ಲ ಸಲ್ಲದ